ಕುದ್ರೋಳಿಯ ಜಾಮಿಯಾ ಮಸೀದಿ ಆಡಳಿತ ಸಮಿತಿ, ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಇದರ ವತಿಯಿಂದ ಸಾರ್ವಜನಿಕರಿಗೆ ಮಸೀದಿಯನ್ನ ವೀಕ್ಷಿಸುವ ಅವಕಾಶವನ್ನ ಕಲ್ಪಿಸಲಾಯಿತು. ಸಮಾಜದಲ್ಲಿ ಮಸೀದಿಗಳ ಮತ್ತು ಮುಸ್ಲಿಮರ ಬಗ್ಗೆ ಅನುಮಾನ, ಕುತೂಹಲ ಇರುವುದು ಸಹಜ. ಹಾಗಾಗಿಯೇ ಜಾಮಿಯಾ ಮಸೀದಿ ಕುದ್ರೋಳಿ ಆಡಳಿತ ಮಂಡಳಿ, ಮುಸ್ಲಿಂ ಐಕ್ಯತಾ ವೇದಿಕೆ ಕುದ್ರೋಳಿ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಜಂಟಿಯಾಗಿ ಮಸೀದಿ ದರ್ಶನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಬಂಟರ್ಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಅಜಿತ್ ಕುಮಾರ್ ಮಾಲಾಡಿಯವರು ಅದ್ಭುತವಾದ, ಅಮೂಲ್ಯವಾದ, ಜನಮೆಚ್ಚುವಂತಹ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ನನಗೆ ಸಿಕ್ಕಿದೆ ಎಂದು ಹೇಳಿದರು. ಅಮೂಲ್ಯವಾದ, ಜನಮೆಚ್ಚುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಭಾಗ್ಯ ನನಗೆ ಸಿಕ್ಕಿತು. ಜಮಾತೆ ಇನ್ ಇಸ್ಲಾಂ, ಜಾಮಿಯಾ ಮಸ್ಜಿದ್ ಕುದ್ರೋಳಿ ಇವರೆಲ್ಲ ಸೇರಿಕೊಂಡು ಒಂದು ನಮಾಜ್ ಮತ್ತು ನಮ್ಮ ಮಸ್ಜಿದ್ ದರ್ಶನದಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಸಮಾಜದೊಳಗೆ ಸಾಮರಸ್ಯವನ್ನು ಬೆಳೆಸುವುದು, ಅಲ್ಲಿ ಸದೃಢತೆಯನ್ನು ಬೆಳೆಸುವುದು, ನಿರ್ಭಯತೆಯನ್ನು ಬೆಳೆಸುವುದು, ಒಂದು ಸುಖಿ ಸಮೃದ್ಧ ಸಮಾಜವನ್ನು ನಿರ್ಮಿಸುವುದು. ಒಬ್ಬರೊಬ್ಬರೊಳಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದಂತೆ ನಮ್ಮ ಧರ್ಮ, ಆಚಾರ, ವಿಚಾರಗಳ ಬಗ್ಗೆ ಪರಸ್ಪರ ತಿಳುವಳಿಕೆ ಮೂಡಿಬಂದರೆ ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಇದ್ದುಕೊಂಡು ಒಂದು ಸುದೃಢ, ಸುಖಿ, ಸಮೃದ್ಧ ಸಮಾಜವನ್ನು ನಿರ್ಮಿಸಲು ಸಾಧ್ಯವಾಗ್ತದೆ ಎಂದು ತಿಳಿದುಕೊಂಡು ಅಧ್ಯಯನ ಮಾಡಿ ಜಮಾತೆ ಇನ್ ಇಸ್ಲಾಂ ಮತ್ತು ಜಾಮಿಯಾ ಮಸೀದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಸಾ ಅವರು ಮಾತನಾಡಿ, ಮಂಗಳೂರಿನ ಚರಿತ್ರೆಯಲ್ಲಿ ನಾನು ಕಂಡಂತೆ ಒಂದು ಮಸೀದಿಯನ್ನ ಸಾರ್ವಜನಿಕ ವೀಕ್ಷಣೆಗೆ ಬನ್ನಿ ಎಂದು ಕರೆದಿರುವುದು ಇದೇ ಮೊದಲ ಬಾರಿಗೆ. ಮಸೀದಿಯ ಒಳಗೆ ಇರುವ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಿ ಅವರಿಂದ ಮಾಹಿತಿಯನ್ನ ಪಡೆದಿದ್ದೇನೆ ಎಂದು ಹೇಳಿದರು. ಮಂಗಳೂರಿನ ಚರಿತ್ರೆಯಲ್ಲಿಯೇ ನಾನು ಕಂಡಂತೆ, ಬೇರೆಯವರಿಗೆ ಅನುಭವ ಇದೆಯೋ ಗೊತ್ತಿಲ್ಲ, ಒಂದು ಮಸೀದಿಯನ್ನು ಸಾರ್ವಜನಿಕರು ವೀಕ್ಷಣೆಗೆ ಬನ್ನಿ ಅಂತ ಕರೆದಂಥದ್ದು ಇವತ್ತು ಕುದ್ರೋಳಿಯ ಜಾಮಿಯಾ ಮಸೀದಿ ಅಂತ ನನ್ನ ಭಾವನೆ. ಇಲ್ಲಿ ಬಂದ ಮೇಲೆ ಕೂಡ ನನ್ನ ಅನುಭವ ಕೂಡ ಅದೇ. ಮಸೀದಿಯ ಒಂದು ಸಾರ್ವಜನಿಕ ದರ್ಶನಕ್ಕಾಗಿ ಇಟ್ಟು ಎಲ್ಲರೂ ಮಸೀದಿಯ ಅನುಭವ ಪಡೆಯಬೇಕು, ಅಲ್ಲಿ ಯಾವ ರೀತಿ ಚಟುವಟಿಕೆಗಳು, ಧಾರ್ಮಿಕ ಪ್ರವಚನಗಳು ನಡೆಯುತ್ತವೆ, ಇದರ ಬಗ್ಗೆ ಎಲ್ಲರೂ ಮಾಹಿತಿ ಇಡಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ಮಾಡಿರುವುದು ಈ ಒಂದು ಜಮಾತಿನ ಒಂದು ಪ್ರಥಮ ಕಾರ್ಯಕ್ರಮ. ನಾನು ಅವರಿಗೆ ಶುಭ ಕೋರ್ತೇನೆ, ಶುಭಾಶಯವನ್ನು ಅರ್ಪಣೆ ಮಾಡ್ತೇನೆ. ಇಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆಯಬೇಕು. ಇದು ಏನು ತೋರಿಸ್ತದೆ ಅಂದರೆ, ನಮ್ಮ ಮಸೀದಿಗೆ ಯಾರು ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಾರೆ ಅವರು ಮಸೀದಿ ಬರ್ತಾರೆ, ಯಾರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡ್ತಾರೆ ಅವನು ಚರ್ಚಿಗೆ ಹೋಗ್ತಾನೆ, ಯಾರು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾನೆ ಅವನು ದೇವಾಲಯಕ್ಕೆ ಹೋಗ್ತಾನೆ, ಟೆಂಪಲಿಗೆ ಹೋಗ್ತಾರೆ. ಈ ರೀತಿಯ ಕಲ್ಚರ್ಗಳು ನಮ್ಮಲ್ಲಿ ಬೆಳೆಯಬೇಕು. ಎಲ್ಲರ ಸಂಸ್ಕೃತಿ ಈಗ ಎಲ್ಲರೂ ಅರಿತುಕೊಳ್ಬೇಕು. ಸಂಘಟಕರಾದ ಅಬ್ದುಲ್ ಲತೀಫ್ ಆಲಿಯಾ ಅವರು ಮಾತನಾಡಿ, ಹಿಂದೂ ಮತ್ತು ಕ್ರೈಸ್ತ ಧರ್ಮೀಯರಿಗೆ ಮಸೀದಿ ತೋರಿಸಬೇಕು, ಮಸೀದಿ ಒಳಭಾಗದಲ್ಲಿ ಧಾರ್ಮಿಕ ಪ್ರಾರ್ಥನೆಗಳು ಯಾವ ರೀತಿ ನಡೆಯುತ್ತವೆ ಎಂಬ ಬಗ್ಗೆ ತಿಳಿಯಲು ಈ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದ್ದೇವೆ. ಮಹಿಳೆಯರಿಗೆ ಯಾವತ್ತೂ ಮಸೀದಿ ನಿಷೇಧ ಮಾಡಿಲ್ಲ ಮತ್ತು ಕಡ್ಡಾಯವಾಗಿ ಮಸೀದಿಗೆ ಬರಬೇಕೆಂದಿಲ್ಲ. ಕುರಾನ್ನಲ್ಲಿ ಮಹಿಳೆಯರಿಗೆ ರಿಯಾಯಿತಿ ಇದೆ. ಪುರುಷರು ಕಡ್ಡಾಯವಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಬೇಕು. ಇದು ಕುರಾನ್ನಲ್ಲಿರುವ ಸಾರಾಂಶ. ಹಾಗಾಗಿ ಸಾರ್ವಜನಿಕರಿಗೆ ಈ ಎಲ್ಲ ಮಾಹಿತಿ ನೀಡುವ ಉದ್ದೇಶ ನಮ್ಮದಾಗಿದೆ ಎಂದು ಹೇಳಿದರು. ನಾವು ನಮ್ಮ ಒಂದು ದಿನದಲ್ಲಿ 5 ಸಲ ನಮಾಜ್ ಮಾಡಬೇಕು. ನಾವು ಆ 5 ಸಲ ನಮಾಜ್ನ ಉದ್ದೇಶ ಏನೆಂದರೆ, ನಮಾಜ್ನ ಬಗ್ಗೆ ಕುರಾನ್ ಹೇಳುವುದು ಅಕಿಮಿ ಸಲಾತ
ಲಿ ಜಿಕ್ರಿ ಅಂದರೆ ನನ್ನ ಸ್ಮರಣೆಗಾಗಿ ನಮಾಜನ್ನು ನೀವು ಸಂಸ್ಥಾಪಿಸಿರಿ. ಅಂದರೆ ನಮಾಜ್ನಲ್ಲಿ ನಾವು ಹೇಳುವುದು, ಓ ದೇವ, ನನ್ನ ಆರಾಧನಾ ಕರ್ಮಗಳು, ನನ್ನ ತ್ಯಾಗ ಬಲಿದಾನಗಳು, ನನ್ನ ಜೀವನ ಮರಣ ಇದೆಲ್ಲವೂ ನಿನಗೆ ಮೀಸಲು ದೇವ. ಅಂದರೆ ನಾನು ಆ ರೀತಿ ದೇವನೊಂದು ಪ್ರಾಮಿಸ್ ಮಾಡಿ ನಾನು ವಾಗ್ದಾನ ಮಾಡಿ ನಮಾಜ್ನಿಂದ ಹೊರಗೆ ಹೋಗ್ತೇನೆ. ನಮಾಜ್ ಹೊರಗೆ ಹೋದ ನಂತರ ಅಲ್ಲಿ ನಾನು ನನ್ನ ಜೀವನದ ಜಂಜಾಟಗಳಲ್ಲಿ ಮುಳುಗಿದ ನಂತರ ದೇವನನ್ನು ಮರೆತು ಬಿಡುವಂತಹ ಸಹವಾಸ ನನ್ನಲ್ಲಿ ಇರಬಾರ್ದು. ದೇವನ ಆದೇಶವು ಸದಾ ನನ್ನಲ್ಲಿ ನೆನಪಿರಬೇಕು ಎಂಬ ಉದ್ದೇಶದಿಂದಾಗಿ ದಿನದ 5 ಬಾರಿ ನಮಗೆ ನಮಾಜನ್ನು ಕಡ್ಡಾಯಗೊಳಿಸಲಾಗಿದೆ. ಇಲ್ಲಿ ಮಸೀದಿಗಳಿಗೆ ಎಲ್ಲರಿಗೂ ಪ್ರವೇಶ ಉಂಟು, ಮಕ್ಕಳಿಗೆ, ಮಹಿಳೆಯರಿಗೆ, ಎಲ್ಲರಿಗೂ. ಮಹಿಳೆಯರಿಗೆ ಕಡ್ಡಾಯ ಇಲ್ಲ, ಅಂದರೆ ಅವರಿಗೂ ಕೆಲವೊಂದು ರಿಯಾಯಿತಿ ಇಸ್ಲಾಂ ಕೊಟ್ಟಿದೆ. ಅಂದರೆ ಅವರು ಮನೆಯಲ್ಲಿ ತುಂಬ ಕೆಲಸದಲ್ಲಿರ್ತಾರೆ, ಮಕ್ಕಳನ್ನು ನೋಡುವ ಅವರಿಗೆ ಹಕ್ಕಿದೆ. ಆ ರೀತಿಯೆಲ್ಲ ಒಂದು ತುಂಬ ಬ್ಯುಸಿಯಾಗಿರೋ ಕಾರಣಕ್ಕಾಗಿ ಅವರಿಗೆ ಕಡ್ಡಾಯ ಮಾಡಲಿಲ್ಲ. ಪುರುಷರಿಗೆ ಕಡ್ಡಾಯ ಮಾಡಿದೆ. ಅದರಲ್ಲಿ ಫ್ರೈಡೆ ನಮಾಜ್ ಅಂತ ಉಂಟು. ಫ್ರೈಡೆ ನಮಾಜ್ ಜುಮಾ ಶುಕ್ರವಾರ ಅಂತ ನಮಾಜ್. ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಲಕ್ಷ್ಮೇಶ ಗಬ್ಲಡ್ಕ, ಹೋಲಿ ರೊಸಾರಿಯೋ ಚರ್ಚಿನ ಧರ್ಮಗುರು ಫಾದರ್ ವೆಲಿಯರನ್ ಡಿಸೋಸಾ, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಧ್ಯಕ್ಷ ಜಯರಾಜ್ ಎಚ್, ಯುಎಇ ಮೊಘವೀರ ಸಂಘದ ಅಧ್ಯಕ್ಷ ಲೋಕೇಶ್ ಪುತ್ರನ್, ಬೆಂಕರೆ ಮಹಾಸಭಾ ಅಧ್ಯಕ್ಷ ಚೇತನ್ ಬೆಂಕರೆ, ಬರಾಕ ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲ ಬಿಎಸ್ ಶರ್ಫುದ್ದೀನ್ ಶುಭ ಹಾರೈಸಿದರು. ಕುದ್ರೋಳಿ ಜಾಮಿಯಾ ಮಸೀದಿ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಅಧ್ಯಕ್ಷತೆ ವಹಿಸಿದ್ರು. ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಉತ್ತರದ ಅಧ್ಯಕ್ಷ ಇಸಾಕ್ ಪುತ್ತೂರು ಪ್ರವಾದಿ ಸಂದೇಶವನ್ನ ನೀಡಿದ್ರು. ಕುದ್ರೋಳಿ ಕಾಸಿ ಮುಫ್ತಿ ಶೇಖ್ ಮುತಹರ್ ಹುಸೇನ್ ಕಾಸ್ಮಿ, ಶಹಾ ಅಮೀರ್ ಮಸೀದಿಯ ಖತೀಬ್ ರಿಯಾಜಲ್ ಹಕ್ ರಶಾದಿ, ಮಾಜಿ ಕಾರ್ಪೊರೇಟರ್ ಅಬುಬಕರ್ ಅಬ್ದುಲ್ ಅಜೀಜ್ ಮತ್ತಿತರರು ಉಪಸ್ಥಿತರಿದ್ದರು. ಮೌಲಾನಾ ಶಫೀವುಲ್ಲಾ ಕುರಾನ್ ಪಠಿಸಿದ್ರು. ಆಸಿಫ್ ಹುಸೇನ್ ಅನುವಾದ ವಾಚಿಸಿದ್ರು. ಕೆಎಂ ಅಶ್ರಫ್ ಸ್ವಾಗತಿಸಿದ್ರು. ಮೊಹಮ್ಮದ್ ಅಲಿ ಕಮ್ಮರಡಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.